ವಿಜಿತ್ ವಿಜಿತ್ ತಿರುಗುಗಾರರು ದಯವಿಟ್ಟು ಬನ್ನಿ. Yes, ready? ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಶ್ರೇಷ್ಠ ದರ್ಜೆಯ ದಾಳಿಗಾರ ತುಳುನಾಡ ಫ್ರೆಂಡ್ಸ್ ತುಂಬಡಿಕ ವೇದವಾಗಿ ಫ್ರೆಂಡ್ಸ್ ಕಡೆ ಬಾ. ಕಬಡ್ಡಿ ಆಸ್ವಾದಕರ ಉಳ್ಳಾರತ ಚಳಿ ಆവുന്നുണ്ട്. ಬೂತರ್ ಪಾಯಿಂಟ್ ಏರೆಗ್ಲ ಬೇಜಾರಾಗಿರಿಚ್ ಸಮಾನ ಅಂಕಗಳು ಎರಡೂ ತಂಡದ ಖಾತೆ ತೆರೆದುಕೊಂಡಿದೆ. ಅಣ್ಣ ಹೊರೂರಿ ಪುಲ್ಲಣ್ಣ ಪೋಯರಾರು ವಾದ್ಯದಾರು ಎಲ್ಲಿ ಮಲ್ಲ ವಿಜಯದ ಬತ್ತೀರು ಬತ್ತೀರು. ಸೋಯಿನಡುವ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ವಿಕಾಸ್ ಕಾಲೇಜಿನ ಪ್ರತಿಭಾ ಎಸ್ ನಡುವ ಅಂಕಕ್ಕಾಗಿ ಪರದಾಟವಿದ ಈ ಬಾರಿ ಸುರಕ್ಷಿತ ದಾಳಿ ಸುರಕ್ಷಿತವಾಗಿ ಮಾಡಲಿದೆ. ಥರ್ಡ್ ರೈಡ್ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಪ್ರಯತ್ನ ಈ ಬಾರಿ ಅವಳಿ ಅಂಕಗಳ ಸಫಲತೆ. ಬಾರಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಮೂರು ಅಂಕಗಳ ಅಪ್ರಾಪ್ತಿಗೊಳ್ತಾ ಇದೆ. ಸತತ 3 ಅಂಕಗಳು ವಿರುದ್ಧ ತಂಡದಲ್ಲಿ ಆಟಗಾರ 2 ಅಂಕವನ್ನು ತಂದರೆ ಸೊ ವಿರುದ್ಧವಾಗಿ 3 ಅಂಕಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಇದು ಪಾಯಿಂಟ್ ಟೇಬಲ್ ನ ಸ್ಕೋರ್ ಕಾರ್ಡ್ ಶೋಸ್. 4-3 ಸ್ಪರ್ಧೆ ಇದೆ. 4-3 ಸ್ಪರ್ಧೆ ಇದೆ. ಕಬಡ್ಡಿ ಆಸ್ವಾದಕರ ಯಾನು ಒರಿಯ ಬಾತಿರಂದಿಲ್ಲ ಅಪ್ಪ ಬಾತಿರ್ಗ
ಎಸ್, ಆ ತರ ಧ್ವನಿ ಇರಲಿ. ನನ್ನ ಪ್ರತಿ ಧ್ವನಿಗೆ ನಿಮ್ಮ ಕಮೆಂಟ್ಗಳು ಬೇಕೇ ಬೇಕು. ಸೊ ಇನ್ನು ಒಂದು ಮ್ಯಾಚ್ ಮಾತ್ರ ಇರ್ತಾನೆ, ಬಳಿಕ ನಾನು ತೆರಳ್ತೇನೆ. ಇನ್ನೊಂದು ಕಬಡ್ಡಿಗೆ ಹೋಗ್ಬೇಕು. ಸೊ ಈ ನಡುವೆ ಮುಂದುವರಿಸಿಕೊಳ್ಳುತ್ತ ದಾಳಿಯನ್ನು ಸಂಘಟಿಸುತ್ತಾ ಇಸ್ ನಂಬರ್ 77 ಅಂಕಕ್ಕಾಗಿ ಪೆರೆದಾಟದೊಂದಿಗೆ 4-3 ಸ್ಪರ್ಧೆ ಇರುವಂತ ಈ ಬಾರಿ ಅಂಕಗಳ ಜೋಡಣೆಯೊಂದಿಗೆ 2 ಅಂಕಗಳ ಸೇರ್ಪಡೆ. ನಡುವೆ ಮುಂದುವರಿಸಿಕೊಳ್ಳುತ್ತಾ ಆಸ್ವಾದಕರ ಯಾರು ವಾದ್ಯದಾರ ಲಕ್ಕಲೆ ಅವರ ನಡುವೆ ಮುಂದುವರಿಸಿಕೊಳ್ಳುತ್ತಾ ಮುಖೇನ official time out. Official time out. Yes. ಅವೇರಿತ ರಶೀದ ಲತೀಫ್ ರಶೀದ್ ಈರರ ಒಬ್ಬೆ ಬಡ್ಲಿದಕ್ಕ ಬಂಧುಗಳ ಬುಲ್ಪಾಂಡ ಪ್ರತಿಯೊಬ್ಬರ ಸಮಸ್ಯೆಯು ಅದೇ. ನಡುವೆ ಮುಂದುವರಿಸಿಕೊಳ್ಳುತ್ತಾ 77 ದಾಳಿಗಾರ ನಡುವೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಸಾಬಿತ್ ಕಡೆ ಬಾ. ಬೋನಸ್ ಪ್ಲಸ್ 1 ಪಾಯಿಂಟ್. ಅಂಕಗಳ ಅಪ್ರಾಪ್ತಿಯಾಗಿತ್ತು. ಎಲ್ಲೋ ಕ್ಯಾಚ್ ಅನ್ನು ಪಡೆದುಕೊಳ್ಳುವಂತಹ ಪ್ರಯತ್ನ ಇತ್ತು, ಆದರೆ ಇನ್ನೋರ್ವ ಗಮನಿಸಿಲ್ಲ. ಇಲ್ಲಿ ತಂಡಕ್ಕೆ ಆಸರೆಯಾಗ್ತಾ ಇದ್ದಾನೆ ಸಾಬೀತ್. ಅಂಕಗಳು ಗುರುವಣ್ಣ 8-5 ಸ್ಪರ್ಧೆ ಇದೆ. 8-5 ಓರ್ವ ಆಟಗಾರ ಇರುವಂತಹ ಸಂದರ್ಭದಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಬೋನಸ್ ಅದೇ ರೀತಿ 3 ಅಂಕಗಳು. 11-6 ಸ್ಪರ್ಧೆ ಇದೆ. ಎಸ್ 11-6 11-6 ಸ್ಪರ್ಧೆ ಇದೆ.
11-6ರಲ್ಲಿ ಸ್ಪರ್ಧೆ ಇರುವಂತ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಮುಂದುವರಿಸಿಕೊಳ್ಳುತ್ತ ಅಂಕಗಳ ಸಫಲತೆಯೊಂದಿಗೆ 12-6ರಲ್ಲಿ ಸ್ಪರ್ಧೆ ಇದೆ. ಫ್ರೆಂಡ್ಸ್ ಕ್ಲಬ್ ಕಡೆಬ ಒಂದೆಡೆಯಲ್ಲಾದರೆ ಇನ್ನೊಂದೆಡೆಯಲ್ಲೇ ತುಳುನಾಡ ಫ್ರೆಂಡ್ಸ್ ತುಂಬಡಿಕ. ಪ್ರಥಮ ಅವಧಿ ಮುಕ್ತಾಯ. ಅವಧಿಯ ಮುಕ್ತಾಯದ ಹಂತಕ್ಕೆ ಅಂಕಪಟ್ಟಿ 12-6 ಅಂಕದ ವ್ಯತ್ಯಾಸಗಳು ಮಾತ್ರ ಇರೋದು. 6 ಅಂಕಗಳ ವ್ಯತ್ಯಾಸಗಳು ಮಾತ್ರವಿರೋದು. ಗಮನಿಸಿಕೊಳ್ಳಿ, 6 ಅಂಕದ ವ್ಯತ್ಯಾಸ. ಈ ಪಂದ್ಯವಾದ ಬಳಿಕ ಫೈನಲ್ ಪಂದ್ಯಾಕೂಟ. ಈಗಾಗಲೇ ಒಂದು ತಂಡ ಫೈನಲ್ಗೆ ಎಂಟ್ರಿ ಆಗಿದೆ, ಅದು 7 ಸ್ಟಾರ್ ಕಲ್ಪನೆ. ಸೊ ತಂಡಗಳು ತಯಾರಾಗಿರೋ 7 ಸ್ಟಾರ್ ಕಲ್ಪನೆ. ಮುಂದುವರಿಸಿಕೊಳ್ಳುತ್ತಾ ದಾಳಿಗಾರ ನಂಬರ್ 15 ಬೆಳ್ತಂಗಡಿಯ ದಾಳಿಗಾರ ಬೋನಸ್ ಕಬಳಿಸುವಂತಹ ಪ್ರಯತ್ನಗಳೊಂದಿಗೆ ಬೋನಸ್ ಪಾಯಿಂಟ್. ಸ್ಕೋರ್ ಕಾರ್ಡ್ ಶೂಸ್ 13-6ರಲ್ಲಿ ಸ್ಪರ್ಧಾ. 13-7ರಲ್ಲಿ ಸ್ಪರ್ಧೆ ಇದೆ. 13-7. ರಲ್ಲಿ ಸ್ಪರ್ಧೆ. ಬಂಧುಗಳ 13-7ರಲ್ಲಿ 14-7ರಲ್ಲಿ ಸ್ಪರ್ಧೆ ಇದೆ. ಎಸ್ ಕರೆಕ್ಟ್. 14-7ರಲ್ಲಿ ಸ್ಪರ್ಧೆ ಇರುವಂತ ಸರ್ವ ಬಂಧುಗಳಿಗೂ ಕೂಡ ಬೆಳಗಿನ ಶುಭ ಮುಂಜಾನೆಯ ನಮನಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಮಾತ ಸಮಸ್ತ ಬಂಧುಗಳಿಗೆ ಪುಲ್ಯಕಾಂಡದ ಸೋಲ್ಮೆ ನಡೆಸಿದಾಯ್ತ ಮಾಲ್ತೊಂದು ಕಟ್ಟ ಕಡತ 5 ನಿಮಿಷದ ಗೊಬ್ಬುಂಡು ಕೊನೆಯ 5 ನಿಮಿಷದ ಕಬಡ್ಡಿ. ಆ ಬಳಿಕ ಫೈನಲ್. ಅದರ ನಂತರ ಮನೆಗೆ. ಸಾವಿತ್ ಕಡೆಬ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತ ಬೋನಸ್ ಕಬಳಿಸುವಂತಹ ಪ್ರಯತ್ನ. ಬೋನಸ್ ಅಂಕಗಳ ಪ್ರಾಪ್ತಿಗೊಂಡಿದೆ.
ಔಟ್ ಸೈಡ್. Lobby. Enter the lobby. Point. 15-9. 15-9 15-9 ಸ್ಪರ್ಧೆ ಇದೆ. ಬೋನಸ್ ಅಂಕಗಳು ಸಮಾನ ಅಂಕಗಳು, ಭೇದ ಭಾವ ಇಲ್ಲ. ಹದಿನಾರು 10 ಎನ್ನುವಂತೆ ಸ್ಪರ್ಧೆ ಇದೆ. ಅವಳಿ ಅಂಕದ ಜೋಡಣ. ಕೊನೆಯ 3 ನಿಮಿಷದ ಕಬಡ್ಡಿ, 180 ಸೆಕೆಂಡ್ಗಳು. ಎಂಡ್ ಆಫ್ ದಿ ಮ್ಯಾಚ್. 18-10, 18-10. Last 3 minutes remaining. End of the match. A single point added to scorecard shows 18-11. 18-11 ಸ್ಪರ್ಧೆ ಇದೆ. ಇಲ್ಲಿ ಟ್ಯಾಕಲ್ ಆಗ್ತಾ ಇದೆ. ಟ್ಯಾಕಲ್ ಆಗ್ತಾ ಇದೆ. ಸೊ ಈ ನಡುವೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತ ಸಭೆ ಪರಾಕ್ರಮದ ದಾಳಿಗಳು ಮಾಡಬೇಕಾಗಿದೆ. ಇಲ್ಲಿ ಅಂಕಗಳು ಬೇಕಾಗಿದೆ ತಂಡಕ್ಕೆ. ಕೊನೆಯ 3 ನಿಮಿಷದ ಆಟಗಳು ಬಾಕಿ ಉಳಿದಿರುವಂತೆ ಈ ವಾರಿ ಲಾಸ್ಟ್ 2 minutes for full time, remaining 120 seconds. Point 18-13, 18-13 ಸ್ಪರ್ಧೆ. 18-13 ಸ್ಪರ್ಧೆ ಇದೆ. ಸೊ ಈ ಬಾರಿ 1+2, 3 ಪಾಯಿಂಟ್. 3 ಅಂಕಗಳ ಸಫಲತೆಯೊಂದಿಗೆ 21-13. ಕೃಷ್ಣನಂದಿರನಲ್ಲ പുല്യകാണ്ട എക്സ്പ്രസ് വിതാണ്ട് കൂടെ വിതാർത്തുണ്ട് എത്തിയറാണ്ട് 60 ಸೆಕೆಂಡ್ಗಳು 60 ಸೆಕೆಂಡ್ಗಳ ಕಬಡ್ಡಿ. 21-13, 21-13 ಎನ್ನುವಂತೆ ಸ್ಪರ್ಧೆ ಇದೆ. 21-13 ಎನ್ನುವಂತೆ ಸ್ಪರ್ಧೆ ಇದೆ. ನೋಡಿ, ಗೆಲ್ಲುವಂತಹ ತಂಡ ಕೇವಲ 2 ನಿಮಿಷದ ವಿರಾಮವನ್ನ ಕೊಡ್ತಾ ಇದ್ದಾವೆ. ಸೊ ಈಗಾಗಲೇ ಪಂದ್ಯಾಕೂಟ ಜಯಿಸುವಂತಹ ಎಲ್ಲ ಲಕ್ಷಣಗಳು ತುಳುನಾಡ ಫ್ರೆಂಡ್ಸ್ ತುಂಬಡಿಕ ತುಳುನಾಡ ಫ್ರೆಂಡ್ಸ್ ತುಂಬಡಿಕ
ಪಂದ್ಯಕೂಟ ಜಯಿಸಿಕೊಳ್ತಾ ಇದ್ದ ಫೈನಲ್ಗೆ ಲಗ್ಗೆಯನ್ನು ಇಟ್ಟಿದ ತಂಡ ತುಳುನಾಡ ಫ್ರೆಂಡ್ಸ್ ತುಂಬಡಿಕ. ಸೊ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದ ಶುರು ಮಾಡಿ ಹಾಕೋಣ let's have a break ಇಂದು ಶನಿವಾರ ಮೈಯಲ್ಲಿ ಫುಲ್ಲು ಜೊಶಿದೆ ನಾಳೆ ಭಾನುವಾರ ರೆಸ್ಟಿಗೆ ಫುಲ್ಲು ಹೊಡೆಯಿದೆ ತಿನ್ನಬೇಕಾದ ಚಿಕ್ಕನ್ನು ಸೈಡಿದೆ ಲೋಟಕ್ಕೆ ಎಣ್ಣೆ ಬಿಟ್ಟ ಮೇಲೆ ಹೇಳಿ ಚಿತ್ತ ಏನಿದೆ ಪಾರ್ಟಿ ಸ್ಟಾರ್ಟ್ ಆಗಿದೆ ನೈಟು ಹೆಚ್ಚಾಗಿದೆ ಕಣ್ಣು ಹೆಚ್ಚಾಗಿದೆ ಕೈನು ಹೆಚ್ಚಾಗಿದೆ ಬಾಡಿ ಹೀಟ್ ಆಗಿದೆ ಫುಲ್ಲು ಲೈಟ್ ಆಗಿದೆ ಇನ್ನು ಟೈಟ್ ಆಗಿದೆ ಚೂರು ಬೇಕಾಗಿದೆ ಆಫೀಸಲ್ಲಿ ಆಂಟಿಯ ಕುಡಿತಾರೆ ಗ್ರೀಂಟಿಯ ಪಾರ್ಟಿಗೆ ಬಂದ್ರೆ 90 ಮೇಲೆ 90 ಏಜ್ ಎಷ್ಟೇ ಇರಲಿ ನೋಡಿ ಹಂಗೆ ಇದೆ ಬ್ಯೂಟಿ ಅವರ ಆಟಿಟ್ಯೂಡ್ಗೆ ಎಲ್ಲ ಸೇರಿ ಹೊಟ್ಟೆ ಹೊಂಡ ಸೇರಿ ಚೆಲ್ಲಾಗಿದೆ ಫುಲ್ಲು ಚೆಲ್ಲಾಗಿದೆ ನಮ್ಮ ನೈಟನ್ನು ಪಾರ್ಟಿ ಮಾಡೋ ಪ್ಲಾನ್ ಆಗಿದೆ ಬಾಡಿ ಬಯಲಾಗಿದೆ ಮಜವಾಗಿದೆ ಮ್ಯೂಸಿಕ್ ಸೈಕ್ ಆಗಿದೆ ಪಾರ್ಟಿ ಸೈಕ್ ಆಗಿದೆ ಪಾರ್ಟಿ ಹಲ್ பூவை தொடுத்து சேலம் அடிச்சு பொண்ணு வந்தாச்சு கண்டத பேசி டைம் வேஸ்ட் பண்ணாத பையன் தங்கம் மிஸ் பண்ணாத சாரு சாரு யாருட்டார் அள்ளி அள்ளி கொடுத்தார் அள்ளி போட்டு சாரு சாரு யாருட்டார் அள்ளி போட்டு அள்ளி அள்ளி கொடுத்தார் அள்ளி போட்டு பாக்கு வெத்தல மாத்தி முடிச்சு பையன் வந்தாச்சு பூவை தொடுத்து சேலம் அடிச்சு பொண்ணு வந்தாச்சு பிபி
ಕಾಣದಂತೆ ಶಿವ ಕಾಣದಂತೆ ಶಿವ ಕಾಣದಂತೆ ಶಿವ ಕಾಣದಂತೆ 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 1, 2, 3, let's go! ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ಶಿವ ಕೈಲಾಸ ಸೇರಿಕೊಂಡನು ಹಲೋ ಬನ್ನಿ ಎರಡು ತಂಡ ಕಲ್ಪನೆ ಮತ್ತು ತೋಂಬರ್ಕ ಕಲ್ಪನೆ 7 ಸ್ಟಾರ್ ಕಲ್ಪನೆ ಬನ್ನಿ Murder, murder, murder. ಸೆವೆನ್ ಸ್ಟಾರ್ ಕಲ್ಪನೆ Kulikita kati, kulikita kata, kulikita kati, kulikita kata. 7 ಸ್ಟಾರ್ ಕಲ್ಪನೆ ಬನ್ನಿ ತೋಂಬರ್ಕ Kulikita ka, ಅಂತಿಮ ಕರೆ kulikita kati, kulikita ka. ಎಸ್ ಬಂಧುಗಳೇ ಕಬಡ್ಡಿಯ ಆಸ್ವಾದಕರಿಗೆ ಮಗದೊಮ್ಮೆ ಪ್ರೀತಿಯ ಸ್ವಾಗತಗಳು. ಸಂಜೆಯ ಹೊತ್ತಿಗೆ ತನ್ನ ಗೂಡಿಗೆ ಸೇರಿದ ಸೂರ್ಯ ಮತ್ತೆ ಉದಯಾಸ್ತವಾಗ್ತಾ ಇದ್ದಾನೆ. ಸೊ ಬೆಳಗಿನ ಹೊತ್ತಿನ ಶುಭ ಮುಂಚಾಣೆಯನ್ನು ಸರ್ವ ಬಂಧುಗಳಿಗೆ ಸಮರ್ಪಿಸಿಕೊಳ್ಳುತ್ತಾ ಓಂ ಫ್ರೆಂಡ್ಸ್ ಭರಣ್ಯ ಬಾಣಾಚೌರ ಆಶ್ರಯದಲ್ಲಿ 11ನೇ ವರ್ಷದ ಈ ಒಂದು ಕಬಡ್ಡಿಯ ಹಣಾಹಣಿಗೆ ಬಂದಿರುವಂತಹ ಸಮಸ್ತ ಕಬಡ್ಡಿಯ ಆಸ್ವಾದಕರಿಗೆ ಇರ್ನ ಸೌಂಡ್ ಇಜ್ಜಿ ಪ್ರೀತಿಯ ಸ್ವಾಗತಗಳನ್ನು ಬಯಸಿಕೊಳ್ಳುತ್ತಾ ದಿವಸದ ಅಂತಿಮ ಪಂದ್ಯ ಕೂಡಿರತ್ತ ಬರುತ್ತಾ ಇದ್ದಾವೆ. ಸೊ ಫೈನಲ್ಗೆ ಲಗ್ಗೆಯನ್ನು ಇಟ್ಟಿರುವಂತಹ ತಂಡಗಳನ್ನ ಬರಮಾಡಿಕೊಳ್ಳುವಂತಹ ಶುಭ ಸಂದರ್ಭದ ನಾವುಗಳು ಬರಿತಾ ಇದ್ದಾವೆ. ಪ್ರತಿಷ್ಠಿತ ಅನೇಕ ಪಂದ್ಯಾಕೂಟಗಳಲ್ಲಿ ಆಡಿದ ಅನುಭವ ಇರತಕ್ಕಂತಹ ತಂಡ ಇದು. ಸೊ ಹಲವಾರು ಪಂದ್ಯಾಕೂಟದಲ್ಲಿ ಲಗಾಮು ಇಲ್ಲದ ಕುದುರೆಯಂತೆ ಮೈದಾನದಿಂದ ಮೈದಾನಕ್ಕೆ ವಿಜಯದ ಟ್ರೋಫಿಯನ್ನು ಎತ್ತಿ ಹಿಡಿದ ತಂಡ 7 ಸ್ಟಾರ್ ಕಲ್ಪನೆ ತಂಡವನ್ನು ಬರಮಾಡಿಕೊಳ್ಳುವಂತಹ ಶುಭ ಸಂದರ್ಭ. ಓಂ ಫ್ರೆಂಡ್ಸ್ ಭರಣ್ಯ ಸಾದರಪಡಿಸುವಂತಹ ಕ್ರೀಡಾಕೂಟದಲ್ಲಿ ಕನಸನ್ನು ಕಂಡು ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಬೇಕು ಎನ್ನುವಂತಹ ಆತ್ಮವಿಶ್ವಾಸದೊಂದಿಗೆ ಬಂದಿರುವಂತಹ ತಂಡದ ಆಟಗಾರರು ಅರ್ಫು ಕಲ್ಪನೆ, ಫಯಾಜ್ ಕಲ್ಪನೆ, ಶಾಕೀರ್ ಕಲ್ಪನೆ, ರಹೀಂ ಕಲ್ಪನೆ, ಹಾರಿಸ್ ಕಲ್ಪನೆ, ರಕ್ಷಿತ್ ಕಲ್ಲಡಿಕ, ಬಾತಿ ಕಲ್ಲಡಿಕ, ಪ್ರವೀಣ್ ಕೆದಿಲ, ಸೋನು ಈರಾ ಇವರೆಲ್ಲರೂ ಒಳಗೊಂಡಿರುವಂತಹ
7 ಸ್ಟಾರ್ ಕಲ್ಲಡ್ಕ, 7 ಸ್ಟಾರ್ ಕಲ್ಪನೆ ತಂಡ ಬರಿತಾ ಇದೆ. ಸೊ ವಿರುದ್ಧ ತಂಡವನ್ನ ಬರಮಾಡಿಕೊಳ್ಳುವಂತಹ ಶುಭ ಸಂದರ್ಭದ ನಾವುಗಳಿದ್ದಾವೆ. ಸೊ ಅನೇಕ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಭಾನ್ವಿತ ಪ್ರತಿಭೆಗಳನ್ನ ಒಂದು ಮೂಲೆಯಿಂದ ಬಂದಿರುವಂತಹ ಆಟಗಾರರು ಪರಿಚಯವನ್ನ ಮಾಡಿಕೊಳ್ಳುವಂತಹ ಸಂದರ್ಭದತ್ತ ಬರಿತಾ ಇದ್ದಾವೆ. ಸೊ ಈ ದಿವಸ ತುಳುನಾಡು ಫ್ರೆಂಡ್ಸ್ ತೂಂಬಡಿಕ ಎಂಬ ತಂಡದ ಪರವಾಗಿ ಆಡುವಂತಹ ಆಟಗಾರರು ಮಂಗಳೂರಿನ ತಾರ ಪ್ರಸಾದ್ ಮಂಗಳೂರು, ಕಿರಣ್ ಮಂಗಳೂರು, ರಂಜಿತ್ ತೆಕ್ಕಾರ್, ರೋಶು ಬಗಂಬಿಳ, ಸುಪ್ರೀತ್ ಧರ್ಮಸ್ಥಳ, ಕಿಶನ್ ಮುಂಡಾಜೆ, ಸುಧನ್ವ ಬೆಳ್ತಂಗಳಿ, ಸುದೀಪ್ ಮಡಂತ್ಯಾರ್ ಒಳಗೊಂಡಿರುವಂತಹ ತಂಡ ಬರಿತಾ ಇದೆ. ಪ್ರೀತಿಯ ಅಭಿಮಾನಿಯ ಚಪ್ಪಾಳ ವಿಸಿಲುಗಳೊಂದಿಗೆ ಸ್ವಾಗತಿಸಿ ತಂಡ ತುಳುನಾಡು ಫ್ರೆಂಡ್ಸ್ ತೂಂಬಡಿಕ. ಸಮಸ್ತ ಬಂಧುಗಳಿಗೆ ಮಗನನ್ನ ಹೃದಯ ತುಂಬಿದ ವಂದನೆಗಳನ್ನ, ಪ್ರೀತಿಯ ಅಭಿವಂದನೆಗಳನ್ನ ಸಮರ್ಪಿಸುತ್ತ ಕಳೆದ ನಿನ್ನೆಯಿಂದ ಇವರೆಗೆ ಧ್ವನಿಯಲ್ಲಿ ನಿಮ್ಮ ಜೊತೆ ಇದ್ದಾನೆ. ಪರಿಚಯವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಒಂದು ಕಳೆದ ಪಂದ್ಯಾಕೂಟ, ಕಳೆದ ಡಿಸೆಂಬರ್ 17, 18ರಂದು ನಡೆದಂತಹ ಪಂದ್ಯಾಕೂಟ. ಅದು ಮಲರಾಯ ಫ್ರೆಂಡ್ಸ್ ನಿಡುಪಳ್ಳಿ ಸಾದರಪಡಿಸಿದಂತಹ ಕ್ರೀಡಾಕೂಟಕ್ಕೆ ನಿರೂಪಕನಾಗಿ ಬಂದಿದ್ದ. ಅಲ್ಲಿಯ ಆ ಒಂದು ಪಂದ್ಯಾಕೂಟದಲ್ಲಿ ಓಂ ಫ್ರೆಂಡ್ಸ್ ಬರಣ್ಯ ಸದಸ್ಯರು ಪಂದ್ಯಾಕೂಟಕ್ಕೆ ಬಂದಿದ್ರು. ಖಂಡಿತವಾಗಿಯೂ ಕೂಡ ಅಲ್ಲಿಂದ ಈ ಪಂದ್ಯಾಕೂಟಕ್ಕೆ ಆಹ್ವಾನಿಸಿದ್ರು. ಖಂಡಿತ ನನಗೆ ಬರುವಂತಹ ಕುತೂಹಲ ಬಹಳಷ್ಟಿತ್ತು. ಸುಳ್ಯದ ಪ್ರತಿಷ್ಠಿತ ಪಂದ್ಯಾಕೂಟ 55 kg ವಿಭಾಗದ ಕಬಡ್ಡಿ ಪಂದ್ಯಾಕೂಟಕ್ಕೆ ನಾನು ತೆರಳಬೇಕಿತ್ತು. ಆದರೆ ಆ ಒಂದು ಪಂದ್ಯಾಕೂಟಕ್ಕೆ ನಿರೂಪಕನಾಗಿ ಇನ್ನೋರ್ವ ನಿರೂಪಕನನ್ನ ಕಲಿಸಿಕೊಟ್ಟು ಈ ಪಂದ್ಯಾಕೂಟಕ್ಕೆ ನಾನು ಬಂದೆ. ಸೊ ಈ ಪಂದ್ಯಾಕೂಟ ಮುಗಿಸಿಕೊಂಡು ನೇರವಾಗಿ ಆ ಪಂದ್ಯಾಕೂಟಕ್ಕೆ ತೆರಳಬೇಕು. ಅದಾದ ಬಳಿಕ ಇನ್ನೊಂದು ಅಜ್ಜಾವರ ಎಂಬ ಪ್ರದೇಶಕ್ಕೆ 50 kg ವಿಭಾಗದ ಕಬಡ್ಡಿ ಪಂದ್ಯಾಕೂಟಕ್ಕೆ ತೆರಳಬೇಕು. ಆ ನಿಟ್ಟಿನಲ್ಲಿ ಸರ್ವ ಬಂಧುಗಳು, ಇವರೆಗೆ ನನ್ನ ಮಾತನಾಡಿಸಿದಂತಹ ಸರ್ವ ಬಂಧುಗಳಿಗೆ ಹೃದಯ ತುಂಬಿದ ಪ್ರೀತಿಯ ವಂದನೆಗಳನ್ನ, ಸಾಷ್ಟಾಂಗ ನಮಸ್ಕಾರವನ್ನು ಸಮರ್ಪಿಸುತ್ತಾ ನಾನು ನಿಮ್ಮ ಪ್ರೀತಿಯ ಆಂಕರ್ ವಿಜೆ ಸಾಗರ್ ಬಳ್ಳಾರೆ ಫೈನಲ್ ಪಂದ್ಯಾಕೂಟದ ಅಂತಿಮ ಧ್ವನಿ ಆಗ್ತಾ ಇದ್ದೇನೆ ದಿವಸ. ಬಂಧುಗಳೇ, ಕಾರ್ತಿಕ್ ತೀರ್ಪುಗಾರರು ದಯವಿಟ್ಟು ತಾವುಗಳು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಬಹಳಷ್ಟು ಸೊಗಸಾದ ಪಂದ್ಯಾಕೂಟ. ಎರಡೂ ತಂಡಗಳು ಕೂಡ ಲೈನ್ ಅಪ್ ಆಗಬೇಕು. ತಂಡದ ಕೋಚ್ ಮಾಲಕರು ತುಳುನಾಡು ಫ್ರೆಂಡ್ಸ್ ತೂಂಬಡಿಕ ತಂಡದ ಕೋಚ್, ಅದೇ ರೀತಿ ಮಾಲಕರು ದಯವಿಟ್ಟು ತಾವುಗಳು ಕೂಡ ಓಂ ಫ್ರೆಂಡ್ಸ್ ಬರಣ್ಯ ತಂಡದ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ತಾವುಗಳು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಓಂ ಫ್ರೆಂಡ್ಸ್ ಬರಣ್ಯ ತಂಡದ ಎಲ್ಲ ಪದಾಧಿಕಾರಿಗಳು ತಾವುಗಳು ಬರುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ಅದ್ಧೂರಿಯ ಪಂದ್ಯಾಕೂಟ ನಾವುಗಳು ಬರುತ್ತಾ ಇದ್ದಾವೆ. ಬಹಳಷ್ಟು ಸೊಗಸಾದ ಪಂದ್ಯಾಕೂಟ, ಅನೇಕ ತಂಡಗಳು ಭಾಗವಹಿಸ್ತಾ ಇದೆ. ಬಹುಶಃ ಇನ್ನೂ ಕೂಡ ದೊಡ್ಡ ತಂಡಗಳು ಬರಬೇಕಿತ್ತು. ಆದರೆ ಬೇರೆ ಬೇರೆ ಪ್ರದೇಶದಲ್ಲಿ ಕಬಡ್ಡಿ ಪಂದ್ಯಾಕೂಟ ಆದ ಕಾರಣ ಈ ಒಂದು ಪಂದ್ಯಾಕೂಟಕ್ಕೆ ಅನೇಕ ತಾರೆಗಳು ಬರಲಿಲ್ಲ. ಸೊ ಖಂಡಿತವಾಗಿಯೂ ಕೂಡ ಅನೇಕ ಕಾಲ್ಗಳು ಬಂತು. ಸೊ ಇನ್ನು ಬರಬಹುದ 12 ಗಂಟೆಗೆ ಕಾಲ್ ಬಂತು, ಇನ್ನು ಬಂದ್ರೆ ತಂಡವನ್ನ ರೆಡಿ ಮಾಡ್ತೀರಾ ಅಂತ. ಸೊ ಅಂತಿಮ ಕ್ಷಣದ ತನಗಳು ಬರುತ್ತಿರುವಂತಹ ಹಸ್ತಲಾಘವ ಕಾರ್ಯಕ್ರಮದೊಂದಿಗೆ ಕಾರ್ಯಕ್ರಮ ಮುಂದುವರಿತಾ ಇದ್ದಾವೆ. ಫೈನಲ್ ಹಣಾಹಣಿಗೆ ಸೊ ಫೈನಲ್ ಹಣಾಹಣಿ ಈಗಾಗಲೇ ಸಾಗಿ ಬರುತ್ತಾ ಇದೆ. ಸೊ ಸರ್ವ ಬಂಧುಗಳಿಗೆ ಹೃದಯ ತುಂಬಿದ ಪ್ರೀತಿಯ ವಂದನೆಗಳನ್ನ ಸಮರ್ಪಿಸಿಕೊಳ್ತಾ ಇದ್ದಾವೆ. ಬಹಳಷ್ಟು ಸೊಗಸಾದ ರೀತಿಯಲ್ಲಿ ಸಾಗಿ ಬರುತ್ತಿರುವಂತಹ ಓಂ ಫ್ರೆಂಡ್ಸ್ ಬರಣ್ಯ 11ನೇ ವರ್ಷದ ಕಬಡ್ಡಿ ಪಂದ್ಯಾಕೂಟ ಖಂಡಿತ ಒಂದು ಜಾತ್ರೆ ಅಂತ ನಾವು ಹೇಳ್ಬೋದು. ಈ ಒಂದು ಬರಣ್ಯ ಪಾಣಾಜೆ ಭಾಗದ ಜಾತ್ರೆ ಅಂತ ಹೇಳ್ಬೋದು. ಯಾವ ರೀತಿ ಒಂದು ಗಣೇಶೋತ್ಸವ, ಶಾರದೋತ್ಸವ, ದಸರಾ ಹಬ್ಬ ಯಾವ ರೀತಿ ವರ್ಷ ಪ್ರತಿ
ಆಚರಿಸುತ್ತಾರೋ ಅದೇ ರೀತಿ ಈ ಒಂದು ಓಂ ಫ್ರೆಂಡ್ಸ್ ಬರಣ್ಯ 11ನೇ ವರ್ಷದ ಕಬಡ್ಡಿ ಪಂದ್ಯಾಕೂಟವನ್ನ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ. ಈ ಊರಿನ ಸಮಸ್ತ ಕಬಡ್ಡಿ ಆಸ್ವಾದಕರಿಗೆ ಖಂಡಿತವಾಗಿಯೂ ಕೂಡ ಹೃದಯ ತುಂಬಿದ ವಂದನೆಗಳನ್ನು ಸಮರ್ಪಿಸಲೇಬೇಕು. ಖಂಡಿತವಾಗಿಯೂ ಕೂಡ ಸಮಸ್ತ ಬಂಧುಗಳಿಗೆ ಹೃದಯ ತುಂಬಿದ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದಾನೆ. ಸುಬಂಧುಗಳೇ, ಸಮಸ್ತ ಬಂಧುಗಳಿಗೆ ಹೃದಯ ತುಂಬಿದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫೈನಲ್ ಕಾದಾಟದ ತಾವುಗಳು ಬರಿತಾ ಇದ್ದಾವೆ. ಫೈನಲ್ ಕಾದಾಟಕ್ಕೆ ಈಗಾಗಲೇ ಸಜ್ಜಾಗ್ತಾ ಇದೆ. ಪ್ರತಿಭಾನ್ವೇಷಣೆಯ ಪ್ರತಿಭಾ ವೇದಿಕೆ ಸಜ್ಜಾಗ್ತಾ ಇದೆ, ಕಬಡ್ಡಿಯ ವೇದಿಕೆ ಸಜ್ಜಾಗ್ತಾ ಇದೆ. ಫೈನಲ್ ಹಣಾಹಣಿಯ ತನವುಗಳು ಬರುತ್ತಾ ಇದ್ದಾವೆ. ಸುಬಂಧುಗಳೇ, ಕೊನೆಯ ಕ್ಷಣದತ್ತ ಇರುವಂತೆ ಕೊನೆಯ ಕ್ಷಣದತ್ತ ಇರುವಂತೆ ಸಮಸ್ತ ಕ್ರೀಡಾ ಆಸ್ವಾದಕರಿಗೆ ಪ್ರೀತಿಯ ಸ್ವಾಗತಗಳನ್ನು ಬಯಸಿಕೊಳ್ತಾ ಈ ಭಾಗಕ್ಕೆ ಪರಿಚಯ ಮಾಡಿಕೊಟ್ಟಂತಹ ವಸಂತ ನೀಡುಪಲ್ಲಿ ತಮಗೂ ಕೂಡ ಹೃದಯ ತುಂಬಿದ ವಂದನೆಗಳನ್ನ ಸಮರ್ಪಿಸಿಕೊಳ್ತಾ ಅದೇ ರೀತಿ ಅವಕಾಶ ಕೊಟ್ಟಿರುವಂತಹ ಎಲ್ಲ ಓಂ ಫ್ರೆಂಡ್ಸ್ ಪದಾಧಿಕಾರಿಗಳಿಗೆ ಪ್ರೀತಿಯ ಧನ್ಯವಾದಗಳನ್ನು ನಾನು ನಿಮ್ಮ ಆಂಕರ್ ಆಗಿ ನಿಮಗೆ ಥ್ಯಾಂಕ್ಸ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಕೂಡ ಒಂದು ಅದ್ದೂರಿಯ ಕಬಡ್ಡಿ ಪಂದ್ಯಾಕೂಟ ಬೆಳಗಿನ ಹೊತ್ತಿನಲ್ಲಿ ನಾವುಗಳಿದ್ದಾವೆ. ಖಂಡಿತವಾಗಿಯೂ ಕೂಡ ಅಂತಿಮ ಘಟ್ಟದಲ್ಲಿದ್ದಾವೆ. ಎಸ್ ಜವನರು ಮಾತಿರಲ್ಲ ಕೊಡಿತ್ತ ಚಿಯರ್ಸ್ ಬಾಯ್ಸ್, ಚಿಯರ್ ಬಾಯ್ಸ್. ಎಸ್ ರೆಡಿ? ಕಮೆಂಟ್ ಈಗ ಬೇಕಾಗುತ್ತೆ, ಕಮೆಂಟ್ ಈಗ ಬೇಕೇ ಬೇಕು. ನನ್ನ ಪ್ರತಿಯೊಂದು ಮಾತಿಗೆ ನಿಮ್ಮ ಪ್ರತಿ ಕಮೆಂಟ್ ಬೇಕೇ ಬೇಕು. ಇದು ಕೊನೆಯ ಮಾತು, ಈ ದಿವಸದ ಬರಣ್ಯದಲ್ಲಿ ನನ್ನ ಕೊನೆಯ ಮಾತಾಗಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನ ಕೇಳಿಕೊಳ್ಳುತ್ತಾ ಸುನಿಡುವ ಫೈನಲ್ ಪಂದ್ಯಾಟ. ಲೈನಪ್ಪರ್ಸ್ ಬಿ ಅಲರ್ಟ್. ಆರಂಭಿಕವಾಗಿ ಅವಳಿ ಅಂಕದ ಪ್ರಹಾರ. 2 ಅಂಕದ ಸೇರ್ಪಡೆಯೊಂದಿಗೆ ತುಂಬಡಿಕ ತಂಡ ಈ ಬಾರಿ ನೋಡಿ ನೋಡಿ ನೋಡಿ, ಚರ್ಚೆಗೆ ಅವಕಾಶ ಕೊಡಬೇಡಿ. ನೋಡಿ ದಯವಿಟ್ಟು ಔಟ್. ದಾಳಿ ಮುಂದುವರಿಸಿಕೊಳ್ಳುತ್ತ ಶ್ರೇಷ್ಠ ದರ್ಜೆಯ ದಾಳಿಗಾರ ಈ ನಡುವೆ ದಾಳಿಯನ್ನು ಸಂಘಟಿಸುತ್ತಾ ಫೈನಲ್ ಕಾದಾಟದತ್ತ ಬರಿತಾ ಇದ್ದಾವೆ. ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಈ ಬಾರಿ ಟ್ಯಾಕಲ್ಗಳು ಅಸಂಪೂರ್ಣಗೊಳ್ಳುವುದರೊಂದಿಗೆ ಅಂಕಪಟ್ಟಿ 3-2 ಸ್ಪರ್ಧೆ ಇದೆ. 3-2 ಸ್ಪರ್ಧೆ ಇದೆ. 3-2. 3-2 3-2 ಸ್ಪರ್ಧೆ ಇರುವಂತೆ
3-2ರಲ್ಲಿ ಸ್ಪರ್ಧೆ ಇದೆ. ಸೊ ನಡುವೆ ಪಂದ್ಯಾಕೂಟ ಮುಂದುವರಿಸಿಕೊಳ್ಳುತ್ತಾ ಈ ಬಾರಿ ಅಂಕಗಳು 3-2. ಅದಹಳಿಯಲ್ಲಿ ಮುಂಡಾ ಜಯತಾರೆ. ಈ ನಡುವೆ ಅಂಕಗಳ ಸಫಲತೆ 4-2. 4-2ರಲ್ಲಿ ಅಂಕ 4-2ರಲ್ಲಿ ಅಂಕಗಳಿರುವಂತ ಸೊ ಟ್ಯಾಕಲ್ಗಳು ಸಂಪೂರ್ಣವಾಗ್ತಾ ಇದೆ. ಸಮಯ 6:52 ತವಕದಲ್ಲಿ ನಾವುಗಳಿದ್ದಾವೆ. 6:52 ತವಕದಲ್ಲಿರುವಂತ ಐದು ಎರಡರಲ್ಲಿ ಸ್ಪರ್ಧೆ ಇದೆ. 5-2. 5-2ರಲ್ಲಿ ಸ್ಪರ್ಧೆ ಇರುವಂತ ಐದು ಎರಡರಲ್ಲಿ ಸ್ಪರ್ಧೆ ಇರುವಂತ ಈ ನಡುವೆ ವಿಶ್ರಾಂತಿಯ ಬಯಕೆಯಲ್ಲಿದೆ ತಂಡ. ವಿಶ್ರಾಂತಿಯ ಬಯಕೆಯಲ್ಲಿದೆ ತಂಡ 7 ಸ್ಟಾರ್ ಕಲ್ಪನೆ. ನಡುವೆ ಹತಾಲಿಯನ್ನು ಮುಂದುವರಿಸಿಕೊಳ್ಳುತ್ತಾ ತುಂಬಡಿಕ ತಿಂಡಿದ ಬೇರೆ ಬಾಕಿ. ಸೊ ಅಂಕಪಟ್ಟಿಯಲ್ಲಿ 4-5-3ರಲ್ಲಿ ಸ್ಪರ್ಧೆ ಇದೆ. 5-3. ಎಸ್, 5-3ರಲ್ಲಿ ಸ್ಪರ್ಧೆ ಇದೆ. 5-3. ಐನು ಮೂಚ್ ಧೋಲಿಯನ್ನು ಮುಂದುವರಿಸಿಕೊಳ್ತಾ ಈ ಬಾರಿ ಒಂತುಲನ್ನ ಡಿಸಿಷನ್ ಕೊಡ್ತಾರೆ ನಿಲ್ಲಿ ವೇಟ್ ಮಾಡಿ. ಸೇಫ್ ಅಂಡ್ ಕ್ರಾಸ್. ಥರ್ಡ್ ರೈಡ್ ಮುಂಡಾ ಜಯತಾರೆ. ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತ ಕಿಶನ್. ಈ ಬಾರಿ ಸೇಫ್ 2 ಪಾಯಿಂಟ್. ಸೇಫ್ 2 ಪಾಯಿಂಟ್. ರೈಡರ್ ಸೇಫ್ 2 ಪಾಯಿಂಟ್. ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ
10,000 ಗಂಟು ಯಾರ ಕೈ ಸೇರುತ್ತಾ? ಸುಬಂಧುಗಳ 10,000 ಗಂಟು ಯಾರ ಪಾಲಾಗುತ್ತ? ರೈಡರ್ ಔಟ್. 8-4. 8-4 ಮುನ್ನಡೆಯಲ್ಲಿ ತೂಂಬಡಿಕ ತಂಡ ಇದೆ. ತೂಂಬಡಿಕ ತಂಡವಿದೆ. ಈ ಬಾರಿ ಸೂಪರ್ ಟ್ಯಾಕಲ್ ಆಗುವಂತಹ ಸನಿಹ. ಸೂಪರ್ ಟ್ಯಾಕಲ್. 8-6 ಸ್ಪರ್ಧಾ. 8-6. 8-6 ಸ್ಪರ್ಧೆ ಇದೆ. 8-6 ಸ್ಪರ್ಧೆ ಇದೆ. ಪ್ಲೇ. ಸುನಿರ್ವ ಟ್ಯಾಕಲ್ಗಳು ಸಂಪೂರ್ಣವಾಗ್ತಾ ಇದೆ. ಫೈನಲ್ ಕಾದಾಟ ಬಹಳಷ್ಟು ರೋಚಕವಾಗ್ತಾ ಇದೆ. ವಿಶ್ರಾಂತಿಯ ಬಯಕೆಯಲ್ಲಿದೆ ತಂಡ. ತೂಂಬಡಿಕ ತಂಡ ಬಯಕೆಯಲ್ಲಿದೆ. 8-7 ಮುನ್ನಡೆಯಲ್ಲಿ ತೂಂಬಡಿಕ ತಂಡ. 8-7. ಕಿಶನ್ ಮುಂಡಾಜೆ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತ ಕಿಶನ್ ಮುಂಡಾಜೆ ಅಂಕಗಳನ್ನು ಸಂಪಾದಿಸುವಂತಹ ಪ್ರಯತ್ನಗಳೊಂದಿಗೆ 8-7 ಸ್ಪರ್ಧೆ ಇದೆ. 8-7. 8-7 ಸ್ಪರ್ಧೆ ಇರುವಂತ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತ ಕಿಶನ್ ಸುರಕ್ಷಿತ ಥರ್ಡ್ ರೈಡ್. ಥರ್ಡ್ ರೈಡ್ ವಿಭಾಗದಲ್ಲಿ ಸೋನು. ಎಂಟು ಎಂಟರಲ್ಲಿ ಸಮಬಲವಿದೆ ಸ್ಪರ್ಧಾ. 8-8 ಸಮಬಲ. ಇದು ಫೈನಲ್ ಕದನ. ಕಿಶನ್ என்ன ரைடு பண்ணிட்டாங்க பாருங்களே. கிஷன் இந்த டூர்னமெண்ட்ல ஹீரோ ஆயிருக்காங்க. இந்த டூர்னமெண்ட்ல ஹீரோ ஆயிருக்காங்க கிஷன். ಪ್ರಥಮ ಅವಧಿ ಮುಕ್ತಾಯದೊಂದಿಗೆ 11-8 ಸ್ಪರ್ಧೆ ಇದೆ. 11-8.
ಫೋರಾ ನಾಲಾ ಅಫಿಷಿಯಲ್ಸ್ ಎಸ್ 12-8 ಎಸ್ 12-8 ಸ್ಪರ್ಧೆ ಇದೆ. ನೋಡಿ ಅಲ್ಲಿ ನೀರಿನ ವ್ಯವಸ್ಥೆ ಆಗ್ಬೇಕು, ಸಂಘಟಕರ ಅಲ್ಲಿ ನೀರಿನ ವ್ಯವಸ್ಥೆ ಆಗಬೇಕು. ಸೊ ಬಂಧುಗಳ 12-4 ಸನಿಹದಲ್ಲಿ ಪಂದ್ಯಾಕೂಟ. ಈ ಬಾರಿ ಅನಗತ್ಯ ಪ್ರಯತ್ನ, ಅವಳಿ ಅಂಕಗಳು 10-12. ಬಂಧುಗಳ ಫ್ರೆಂಡ್ಸ್ ಕ್ಲಬ್ ಕಡಬ ರಿಜಿಸ್ಟರ್ಡ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಕಬಡ್ಡಿ ಅಮಚೂರ್ ಅಸೋಸಿಯೇಷನ್ ರಿಜಿಸ್ಟರ್ಡ್, ಕಡಬ ತಾಲೂಕು ಕಬಡ್ಡಿ ಅಮಚೂರ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ರಾಷ್ಟ್ರದಲ್ಲಿ ಕಬಡ್ಡಿ ಹಬ್ಬ ಸ್ನೇಹ ಸೌಹಾರ್ದತೆಗಾಗಿ ಕ್ರೀಡಾ ಪುರುಷರ ಮುಕ್ತ ಕಬಡ್ಡಿ ಪಂದ್ಯಾಕೂಟ ಹಾಗೂ ಸನ್ಮಾನ ಕಾರ್ಯಕ್ರಮ ಇದೇ ಬರುವ ಜನವರಿ 7ನೇ ತಾರೀಕು ಭದ್ರಾ ಜಿಲ್ಲೆ ಔಟ್ ಹಿಲ್ ಸ್ಟೇಷನ್ ಕಡಬದಲ್ಲಿ ಸಾಗಿ ಬರಲಿಕ್ಕಿದೆ. ಬಂಧುಗಳೇ, ಈ ಒಂದು ಪಂದ್ಯಾಕೂಟದಲ್ಲಿ ಪ್ರಥಮ ಬಹುಮಾನ 30,000, ದ್ವಿತೀಯ ಬಹುಮಾನ 20,000, ತೃತೀಯ ಬಹುಮಾನ 10,000, ಚತುರ್ಥ ಬಹುಮಾನ 10,000 ಹಾಗೂ ಫಲಕವನ್ನು ನೀಡಿ ಗೌರವಿಸಲಾಗುತ್ತೆ. ಅದಲ್ಲದೆ ವೈಯಕ್ತಿಕ ಬಹುಮಾನಗಳನ್ನು ಕೂಡ ನೀಡಿ ಗೌರವಿಸಲಾಗುತ್ತೆ. ಅದೇ ರೀತಿ 2 ಗಂಟೆಗೆ ಕಡಬದ ಆಯ್ದ ಕಬಡ್ಡಿ ಪ್ರತಿಭೆಗಳಿಗೆ ಮೀಸಲಾದ ಕಡಬ ಪ್ರೋ ಕಬಡ್ಡಿ ಪಂದ್ಯಾಕೂಟ ಸಾಗಿ ಬರಲಿಕ್ಕಿದೆ. ಬಂಧುಗಳ ಅದೇ ರೀತಿ 4 ಗಂಟೆಗೆ ಸರಿಯಾಗಿ ಕಡಬ ತಾಲೂಕಿನ ಆಯ್ದ ಮಹಿಳಾ ತಂಡಗಳಿಂದ ಪ್ರದರ್ಶನ ಪಂದ್ಯಾಕೂಟ ಇರುತ್ತೆ. ಸೊ ಮರೆಯಬೇಡಿ, ಇದೇ ಬರುವ ಜನವರಿ 7ನೇ ತಾರೀಕಿನಂದು ಸಕಲ ಸನ್ನದ್ಧ ವ್ಯವಸ್ಥೆಯೊಂದಿಗೆ ಬಹಳಷ್ಟು ಅದ್ದೂರಿಯಿಂದ ಸಾಗಿ ಬರಲಿಕ್ಕಿದೆ. ಧಳಿಯನ್ನು ಮುಂದುವರಿಸಿಕೊಳ್ಳುತ್ತ ಅಂಕಗಳತ್ತ ಬರುತ್ತಿದ್ದಂತ 10-12 10-12 ಸ್ಪರ್ಧೆ ಇದೆ. ನೋಡಿ 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 ಪ್ಲೇಯರ್ಸ್ ದಯವಿಟ್ಟು ಶಾಂತ ರೀತಿಯಿಂದ ವರ್ತಿಸಿ. ನೋಡಿ, ಸ್ನೇಹ ಸೌಹಾರ್ದತೆಗೆ ಕ್ರೀಡೆ ಖಂಡಿತ ಚರ್ಚೆ ಬರೋದು ಸಹಜ, ತಪ್ಪು ಮಾಡುವುದು ಸಹಜ, ತಿದ್ದಿಕೊಳ್ಳುವ ಮನೆ ಮನುಷ್ಯ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ತಪ್ಪು ಮಾಡ್ತಾರೆ. ಸೊ ಎಸ್, ಪಂದ್ಯಾಕೂಟ ಪಂದ್ಯಾಟ ಮುಂದುವರಿಸಿಕೊಳ್ತೀವಿ. ಸೇಫ್ 1 ಪಾಯಿಂಟ್.
Official timeout. Third ride. ಹದಿಮೂರು 10 ಮುನ್ನಡೆಯಲ್ಲಿ ತುಂಬಡಿಕ ತಂಡ ಮುನ್ನಡೆಯಲ್ಲಿದೆ ಥರ್ಡ್ ರೈಡ್ ವಿಭಾಗದಲ್ಲಿ. ಟ್ಯಾಕಲ್ಗಳು ಸಂಪೂರ್ಣವಾಗ್ತಾ ಇದೆ. ಪ್ರಥಮ ಅವಧಿಯ ಮುಕ್ತಾಯದ ಬಳಿಕ ನಡುವೆ ಧೋಲಿಯನ್ನು ಮುಂದುವರಿಸಿಕೊಳ್ಳುತ್ತಾ ಕಿಶನ್ ಮುಂಡಾಜ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಕಿಶನ್ ಮುಂಡಾಜ ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಂತಹ ದಾಳಿಗಾರ ಮುಂಡಾಜ ಕಿಶನ್ ಮುಂಡಾಜ. ಪಾಯಿಂಟ್ ಟೇಬಲ್ ಅಫಿಷಿಯಲ್ ಟೈಮ್ಔಟ್. 15-10 5 ಅಂಕದ ಮುನ್ನಡೆಯಲ್ಲಿನ ತುಂಬಡಿಕೆ ತಂಡ 5 ಅಂಕದ ಮುನ್ನಡೆಯಲ್ಲಿ ತುಂಬಡಿಕೆ ತಂಡವಿದೆ. 15-10 15-10 15-10ರಲ್ಲಿರುವಂತ ಧೋಲಿಯನ್ನು ಮುಂದುವರಿಸಿಕೊಳ್ಳುತ್ತಾ ಸೇಫ್ ಸಿಂಗಲ್ ಪಾಯಿಂಟ್. ಸೇಫ್ ಸಿಂಗಲ್ ಪಾಯಿಂಟ್. ಸೊ ಇದು ಫೈನಲ್ ಕಾದಾಟ. ಖಂಡಿತವಾಗಿಯೂ ಕೂಡ ಎರಡು ತಂಡಕ್ಕೂ ಕೂಡ ಇದಂತೂ ಹೈ ವೋಲ್ಟೇಜ್ ಮ್ಯಾಚ್. ಇದಂತೂ ಹೈ ವೋಲ್ಟೇಜ್ ಮ್ಯಾಚ್ ಖಂಡಿತ. ಪಾಯಿಂಟ್ ಟೇಬಲ್ ನ 16-11 5 ಅಂಕದ ವ್ಯತ್ಯಾಸ. 16-11 ಕ್ಯಾಪ್ಟನ್ಸ್ 11-16 11-16 5 ಅಂಕದ ವ್ಯತ್ಯಾಸ ಮಾತ್ರ. ಹನ್ನೊಂದು 16ರಲ್ಲಿರುವಂತಹ ಸಂದರ್ಭದಲ್ಲಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಅಂಕಣದಲ್ಲಿ ಓರ್ವ ಇರತಕ್ಕಂತಹ ಸಂದರ್ಭದಲ್ಲಿ ಒಳ್ಳೆ ಬೋನಸ್ ಪಾಯಿಂಟ್. ಬೋನಸ್. ಪಾಯಿಂಟ್ ಟೇಬಲ್ 11-12 12-18 ಕೊನೆಯ 4 ನಿಮಿಷ. ಸೊ ಕ್ಯಾಪ್ಟನ್ಸ್ 18-12
18-12. ಹತ್ತೊಂಬತ್ತು 12. Let's save single point. Official timeout. ಇರುವತ್ತ 19-13. 19-13. ದಾಳಿಯಲ್ಲಿ ಕಿಶನ್. ಕಿರಣ್ ಮಂಗಳೂರ್ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಈ ನಡುವೆ ಟ್ಯಾಕಲ್ಗಳು ಸಂಪೂರ್ಣವಾಗ್ತಾ ಇದೆ. ಕೊನೆಯ 3 ನಿಮಿಷ ಬಾಕಿ ಉಳಿದಿರುವಂತೆ 14-19 ಸ್ಪರ್ಧೆ ಇದೆ. ಹತ್ತೊಂಬತ್ತು 15 15-19 15-19 ಎನ್ನುವಂತ ಸ್ಪರ್ಧೆ ಇದೆ. 15-19 ಎನ್ನುವಂತ ಸ್ಪರ್ಧೆ ಇದೆ. ಸುನಿಡುವ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ 15-19 ಎನ್ನುವಂತ ಸ್ಪರ್ಧೆ ಇದೆ. ರೋಚಕತೆಯ ಕಾದಾಟ ಫೈನಲ್ ನೊಂದಿಗೆ ಫೈನಲ್ ಸಮರಗಳು. ಕೊನೆಯ 2 ನಿಮಿಷಗಳು ಬಾಕಿ ಉಳಿದಿರುವಂತ ವಿಶ್ರಾಂತಿಯ ಬಯಕೆ. 19-15. ಸುನಿಡುವ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ 3 ಅಂಕದ ವ್ಯತ್ಯಾಸಗಳಿರತಕ್ಕಂತಹ ಸಂದರ್ಭದಲ್ಲಿ ಈ ವಾರಿ ಟ್ಯಾಕಲ್. ಇಪ್ಪತ್ತು 15 5 ಅಂಕದ ವ್ಯತ್ಯಾಸ. ಯಾ 5 ಅಂಕದ ವ್ಯತ್ಯಾಸಗಳಿವೆ. ಸೊ ಓಂ ಫ್ರೆಂಡ್ಸ್ ಬರಣ್ಯ ಸಾದರಪಡಿಸುವಂತಹ ಕ್ರೀಡಾಕೂಟದ 11 ಕೊನೆಯ 60 ಸೆಕೆಂಡ್ಗಳು. ಓಂ ಫ್ರೆಂಡ್ಸ್ ಬರಣ್ಯ ಥರ್ಡ್ ರೈಡ್. ಸೊ ಪಂದ್ಯಾಕೂಟ ಜಯಿಸಿಕೊಳ್ತಾ ಇದೆ ತುಳುನಾಡು ಫ್ರೆಂಡ್ಸ್ ತುಂಬಡಿತ. ಸೊ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದಾವೆ. ಸೊ ಬಂಧುಗಳೇ, ಸಮಸ್ತ
ಬಂಧುಗಳಿಗೆ ಹೃದಯ ತುಂಬಿದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಅದ್ಧೂರಿಯ ಈ ಒಂದು ಕಬಡ್ಡಿ ಪಂದ್ಯಾಕೂಟದಲ್ಲಿ ಎಲ್ಲ ನಮ್ಮ ಜೊತೆ ತೀರ್ಪುಗಾರರಿಗೆ ಸಹಕರಿಸಿದಂತಹ ಸಿದ್ದೀಕ್, ರಾಧಾಕೃಷ್ಣ, ವಿಜೇತ್, ಅದೇ ರೀತಿ ಜಿಯಾದ್, ಎಲ್ಲ ತೀರ್ಪುಗಾರರಿಗೆ ಹೃದಯ ತುಂಬಿದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಅದೇ ರೀತಿ ನೇರ ಪ್ರಸಾರದಲ್ಲಿ ನಮ್ಮ ಜೊತೆ ಸುದ್ದಿ ಬಿಡುಗಡೆ ಪುತ್ತೂರು ತಮಗೂ ಕೂಡ ಹೃದಯ ತುಂಬಿದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಧ್ವನಿ ಮತ್ತು ಬೆಳಕಿನೊಂದಿಗೆ ನಮ್ಮ ಜೊತೆ ಸಹಕರಿಸಿದಂತಹ ಸರ್ವ ಬಂಧುಗಳಂದ್ರೆ ಅಮ್ಮ ಸೌಂಡ್ಸ್ ಅಂಡ್ ಲೈಟ್ಸ್ ಪುತ್ತೂರು ತಮಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಸರ್ವ ಬಂಧುಗಳಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಬಂಧುಗಳೇ, ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೇನೆ. ಅನಿವಾರ್ಯ ಕಾರಣದಿಂದ ಬೇರೆ ಕಾರ್ಯಕ್ರಮಕ್ಕೆ ತೆರಳಬೇಕು. ಆ ನಿಟ್ಟಿನಲ್ಲಿ ಸಮಾರೋಪಕ್ಕೆ ನಾನು ಇರೋದಿಲ್ಲ. ಸೊ ಕ್ಷಮಿಸಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಥ್ಯಾಂಕ್ಸ್ ಲಾಟ್. ಎಲ್ಲರಿಗೂ ಕೂಡ ನಮ್ಮ ಜೊತೆ ಸಹಕರಿಸಿದ ಸರ್ವ ಬಂಧುಗಳಿಗೂ ಕೂಡ ಹೃದಯ ತುಂಬಿದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಬಂಧುಗಳೇ, ಹಲೋ ಹಲೋ ಅರ್ಲೆ ಮೊದಲು ಪಾಣಾಚೆ ನನ್ನ ಮಾತಿಗೆ ಪೂರ್ಣ ವಿರಾಮವು ಕೊಡ್ತಾ ಇದ್ದೇನೆ. ಓಕೆನಾ? ಎಲ್ಲರೂ ಮೈಚೆ ಎಸ್ ತಾಯಿ ಭಾರತಾಂಬೆಗೆ ಜೈಕಾರ ಹಾಕೋದೊಂದಿಗೆ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ಕೊಡ್ತಾ ಇದ್ದೇನೆ. ಬಲೋ ಭಾರತ್ ಮಾತಾ ಕಿ ಎಸ್. ಥ್ಯಾಂಕ್ ಯು. ಎಲ್ರಿಗೂ ಕೂಡ ಶುಭವಾಗಲಿ. ನೋಡಿ ಎಲ್ಲ ದಯವಿಟ್ಟು ಎಲ್ಲರೂ ಕೂಡ ಪ್ರೈಸ್ ತಗೊಳ್ಳುವವರು ಎಲ್ಲರೂ ಕೂಡ ದಯವಿಟ್ಟು ಇಲ್ಲ ಮ್ಯಾಟ್ ಅಂಕಣಕ್ಕೆ ಬರಬೇಕು. ಮ್ಯಾಟ್ ಅಂಕಣ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಲೈನ್ ಅಪ್ ಮಾಡಿ. ಸೊ ಅನಿವಾರ್ಯ ಕಾರಣದಿಂದ ಬೇರೆ ಕಾರ್ಯಕ್ರಮಕ್ಕೆ ತೆರಳಬೇಕು. ಆ ನಿಟ್ಟಿನಲ್ಲಿ ತಮ್ಮಲ್ಲಿ ಅವಕಾಶವನ್ನ ಕೇಳ್ತಾ ಇದ್ದೇನೆ. ಸೊ ದಯವಿಟ್ಟು ಎಲ್ಲ ಓಂ ಫ್ರೆಂಡ್ಸ್ ಎಲ್ಲ ಸದಸ್ಯರು, ಪ್ರತ್ಯೇಕ ಹೆಸರು ಹೇಳುವುದಿಲ್ಲ, ಓಂ ಫ್ರೆಂಡ್ಸ್ ನ ಎಲ್ಲ ಸದಸ್ಯರು ದಯವಿಟ್ಟು ಬರುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಫ್ರೆಂಡ್ಸ್ ನ ಎಲ್ಲ ಸದಸ್ಯರು ದಯವಿಟ್ಟು ಬನ್ನಿ. ಓಂ ಫ್ರೆಂಡ್ಸ್ ನ ಎಲ್ಲ ಸದಸ್ಯರು ದಯವಿಟ್ಟು ಬನ್ನಿ. ಓಂ ಫ್ರೆಂಡ್ಸ್ ನ ಎಲ್ಲ ಸದಸ್ಯರು ದಯವಿಟ್ಟು ಬನ್ನಿ. ಓಂ ಫ್ರೆಂಡ್ಸ್ ನ ಎಲ್ಲರೂ ದಯವಿಟ್ಟು ಬನ್ನಿ. ಸೊ ತೀರ್ಪುಗಾರರೇ ಅಲ್ಲಿ ಇಷ್ಟನ್ನೊಮ್ಮೆ ಕೊಡಿ. ಸೊ ಮುಂದೆ ನಿರೂಪಣೆಯಲ್ಲಿ ಶ್ರೀಯುತ ವಸಂತ್ ಕುರುಪ್ ಭರಣ್ಯ ಇವರ ಜೊತೆ ಇವರನ್ನ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಬಹುಮಾನ ವಿತರಣೆ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಆಗಮಿಸಿರುವಂತಹ ಶ್ರೀಯುತ ಮೋಹನ್ ನಾಯಕ್ ತುಂಬಡ್ಕ, ಅಧ್ಯಕ್ಷರು ಕಂದರ್ಶ್ರೀ ಯುವಕ ಮಂಡಲ ತುಂಬಡ್ಕ ಮತ್ತು ಪಾಣಾಜಿ ಗ್ರಾಮ ಪಂಚಾಯತ್ ಸದಸ್ಯರು, ತಾವು ದಯವಿಟ್ಟು ವೇದಿಕೆಯಲ್ಲಿ ಬಂದು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಸದಸ್ಯವರೈ ಸೂರಂಬೇಲು
ಸಂಚಾಲಕರು ಭಾರತೀಯ ಜನತಾ ಪಾರ್ಟಿ ಪಾಣಾಜೋಲ ತಾವುಗಳು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಓಂ ಫ್ರೆಂಡ್ಸ್ ಬರ್ಣ್ಯ ಇದರ ಅಧ್ಯಕ್ಷರಾದಂತಹ ಶ್ರೀಯುತ ಉದಯ್ ಕುಮಾರ್ ಸುಡ್ಕುಳಿ ಇವರು ವೇದಿಕೆಯನ್ನು ಅಲಂಕರಿಸಬೇಕು. ಹಾಗೇನೆ ತುಳುನಾಡ ಫ್ರೆಂಡ್ಸ್ ಇದರ ಅಧ್ಯಕ್ಷರಾದ ಸುರೇಶ್ ನಾಯ್ಕ್ ತುಮಡ್ಕ ತಾವು ದಯವಿಟ್ಟು ಬಂದು ವೇದಿಕೆಯನ್ನು ಸ್ವೀಕರಿಸಬೇಕು. ಅದೇ ರೀತಿ ನಮ್ಮೊಂದಿಗೆ ಅತ್ಯಂತ ಮನೋಹರವಾಗಿ ವೀಕ್ಷಕ ವಿವರಣೆಯನ್ನು ನೀಡಿದಂತಹ ಆತ್ಮೀಯನಾದಂತಹ ಶ್ರೀಯುತ ಸಾಗರ್ ಬೆಲ್ಲಾರೆ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರಿಗೆ ಓಂ ಫ್ರೆಂಡ್ಸ್ ಬರ್ನೆ ಇವರ ಒಂದು ಚಿಕ್ಕ ಸವಿನೆನಪಿನ ಕಾಣಿಕೆಯನ್ನು ಇಂದಿನ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ ಸದಾಶಿವರೈ ಸೂರಂಬೆಲ್ಲಿ ಅವರು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸಾಗರ್ ತಮ್ಮ ಮಾತುಗಳ ವಾಕ್ಚಾತುರ್ಯದಿಂದ ಮನರಂಜಿಸಿದಂತಹ ನಮ್ಮ ಈ ಗ್ರಾಮೀಣ ಪ್ರದೇಶಕ್ಕೆ ಹಾಗೂ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ಧನ್ಯವಾದವನ್ನು ಸಮರ್ಪಿಸುತ್ತಾ ಸದಾ ತಮ್ಮ ಸೇವೆಯನ್ನು ನಾವು ಕೇಳಿಕೊಳ್ತಾ ಇದ್ದೇವೆ. ನಾವು ಮುಂದಿನ ಅಂಗವಾಗಿ ತಮ್ಮ ಬಹುಮಾನ ವಿತರಣೆಯ ಕಾರ್ಯಕ್ರಮಕ್ಕೆ ನಾವು ಸಾಗ್ತಾ ಇದ್ದೇವೆ. ಇಂದಿನ ಪಂದ್ಯಾಟದಲ್ಲಿ ಅದೇ ರೀತಿ ಇಂದಿನ ಪಂದ್ಯಾಟದ ತೀರ್ಪುಗಾರರಾಗಿ ಆಗಮಿಸಿರುವಂತಹ ಶ್ರೀಯುತ ಸಿದ್ದಿಕ್, ರಿಯಾಜ್, ಕಾರ್ತಿಕ್ ಹಾಗೂ ವಿಜಿತ್ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸುವ ಕೇಳುತ್ತೇವೆ. ಸರ್, ರಾಧಾ ಸರ್, ತಾವುಗಳು ಒಮ್ಮೆ ವೇದಿಕೆಗೆ ಬಂದು ತಮ್ಮ ಈ ಸವಿನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ರಾಧಾ ಸರ್, ವಿಜಿತ್, ರಿಯಾಜ್, ಸಿದ್ದಿಕ್, ಕಾರ್ತಿಕ್ ಇವರಿಗೆ ವೇದಿಕೆ ಗಣ್ಯರು ಸ್ಮರಣಿಕೆಯನ್ನು ನೀಡಿ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಅದೇ ರೀತಿ ರಾಧಾ ಸರ್, ರಿಯಾಜ್, ಕಾರ್ತಿಕ್ ಸರ್ ತಾವುಗಳು ಆಗಮಿಸಬೇಕು. ಅದೇ ರೀತಿ ಸಿದ್ದಿಕ್ ತಂಬುತಡ್ಕ ತಮ್ಮ ಆಗಮನವನ್ನು ನಾವು ನಿರೀಕ್ಷಿಸುತ್ತಾ ಇದ್ದೇವೆ. ಅದೇ ರೀತಿ ವಿಜಿತ್ ಸರ್ ತಾವುಗಳು ಈ ಸ್ಮರಣಿಕೆಯನ್ನು ನೀಡಿ ತಮ್ಮ ಸಹಕಾರವನ್ನು ಸದಾ ಬಯಸುತ್ತಿರುವ ಓಂ ಫ್ರೆಂಡ್ಸ್ ಬರ್ನೆ ಇದರ ಪರವಾಗಿ ಕಬಡ್ಡಿ ಅಮಚೂರಿನ ಈ ರೆಫ್ರಿ ತಂಡಕ್ಕೆ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ಇನ್ನು ನೇರವಾಗಿ ನಾವು ಮುಂದಿನ ಅಂಗವಾದಂತಹ ಬಹುಮಾನ ವಿತರಣೆಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ಇಂದಿನ ಮುಕ್ತ ಮ್ಯಾಟ್ ಕಬಡ್ಡಿ ಪಂದ್ಯಾಟದ 4ನೇ ಸ್ಥಾನವನ್ನು ಜಯಿಸಿದಂತ ಮುತ್ತುಶ್ರೀ ಕಂದಡ್ಕ, 4th ಪ್ರೈಸ್ ಮುತ್ತುಶ್ರೀ ಕಂದಡ್ಕ. ತಾವು ತಂಡದ ಎಲ್ಲ ಸದಸ್ಯರು ಬಂದು ವೇದಿಕೆಯಲ್ಲಿ ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುತ್ತುಶ್ರೀ ಕನ್ನಡಕ ಕಪ್ತಾನ, ಸದಸ್ಯರು, ಟೈಮ್ ಮ್ಯಾನೇಜರು ತಾವುಗಳು ಅತ್ಯುತ್ತಮ ಪ್ರದರ್ಶನ ನೀಡಿ
ಎಲ್ಲರಿಗೂ ಮನೋರಂಜನೆಯನ್ನು ನೀಡಿದಂತ ಮುತ್ತುಶ್ರೀ ಕನ್ನಡಕ ತಮಗಿದು ಓಂ ಫ್ರೆಂಡ್ಸ್ ಬರ್ನಿ ಹಾಗೂ ಸರ್ವ ನಾಗರಿಕರ ಪರವಾಗಿ ಆತ್ಮೀಯವಾದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ತೃತೀಯ ಸ್ಥಾನ ಗಳಿಸಿದವರು ಕಡಬ ತಂಡದವರು. ತಾವುಗಳು ಎಲ್ಲ ಸದಸ್ಯರು ವೇದಿಕೆ ಬಂದು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಿದ್ದೇವೆ. ಇದನ್ನು ತುಳುನಾಡ ಫ್ರೆಂಡ್ಸ್ ಸದಸ್ಯರಾದ ಶ್ರೀಯುತ ಸುರೇಶ್ ನಾಯಕ್ ತುಂಬಡ್ಕ ಇವರು ಹಸ್ತಾಂತರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಚಲದಂಕ ಮಲ್ಲರಾಗಿ ಕಾದಾಡಿ ಈ ಪಂದ್ಯಾಟದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿರುವ 7 ಸ್ಟಾರ್ ಕಲ್ಪನೆ ತಾವುಗಳು ಎಲ್ಲ ಸದಸ್ಯರು ಆಗಮಿಸಬೇಕಾಗಿ ತಮ್ಮಲ್ಲಿಗೆ ಕೇಳ್ಕೊಳ್ತಾ ಇದ್ದೇವೆ. 7 ಸ್ಟಾರ್ ಕಲ್ಪನೆ. ಅದೇ ರೀತಿ ಪ್ರಥಮ ಸ್ಥಾನಿಯಾಗಿ ವಿಜಯಿಯಾದಂತ ತುಳುನಾಡ ಫ್ರೆಂಡ್ಸ್ ತುಂಬಡ್ಕ ತಮಗಿದು ಓಂ ಫ್ರೆಂಡ್ಸ್ ಬರ್ನ ಪರವಾಗಿ ಆತ್ಮೀಯವಾದ ಸ್ವಾಗತ ಹಾಗೂ ಧನ್ಯವಾದ ಸಮರ್ಪಿತ ತುಳುನಾಡ ಫ್ರೆಂಡ್ಸ್ ತುಂಬಡ್ಕ ತಾವುಗಳು ವೇದಿಕೆಗೆ ಬಂದು ಈ ಪ್ರಶಸ್ತಿಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಮ್ಯಾಟ್ ಕಬಡ್ಡಿ ಪಂದ್ಯಾಟದಲ್ಲಿ ಅಭಿಮನ್ಯುವಿನ ಚಕ್ರವ್ಯೂಹವನ್ನು ಭೇದಿಸಿ ಬಂದಂತಹ ಬೆಸ್ಟ್ ರೈಡರ್ ಕಿರಣ್ ತುಂಬಡ್ಕ ಬೆಸ್ಟ್ ರೈಡರ್ ಆಗಿ ಮೂಡಿ ಬಂದಿದ್ದಾರೆ. ಇವರಿಗೆ ಶ್ರೀಯುತ ಮೋಹನ್ ನಾಯಕ್ ತುಂಬಡ್ಕ ಇವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿಯಾಗಿ ಬೆಸ್ಟ್ ಕ್ಯಾಚರ್ ಆಗಿ ಮೂಡಿ ಬಂದವರು ಕಿಸಾನ್ ತುಂಬಡ್ಕ ಬೆಸ್ಟ್ ಕ್ಯಾಚರ್. ಅದೇ ರೀತಿ ಪಂದ್ಯಾಟದಲ್ಲಿ ತನ್ನ ಸರ್ವಾಂಗೀಣ ಪ್ರದರ್ಶನವನ್ನು ನೀಡಿ ಫೈನಲ್ ವರೆಗೂ ತನ್ನ ತಂಡವನ್ನು ತಲುಪಿ ಅತ್ಯಲ್ಪ ಮಟ್ಟದಿಂದ ಸೋಲನ್ನೇ ಗೆಲುವಾಗಿ ಸ್ವೀಕರಿಸಿದವರು ಸೋನು 7 ಸ್ಟಾರ್ ಬೆಸ್ಟ್ ಆಲ್ ರೌಂಡರ್. ಸೋನು 7 ಸ್ಟಾರ್ ಇವರಿಗೆ ಸದಸ್ಯರ ಸೂರಂಬೇಲಿ ಇವರು ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಓಂ ಫ್ರೆಂಡ್ಸ್ ಬರ್ನ ಇದರ ಸಾವಿನ ನೆನಪಿನ ಕಾಣಿಕೆಯನ್ನು ನಾವು ಈಗಾಗಲೇ ವೇದಿಕೆಯಲ್ಲಿರುವ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದೇವೆ. ಶ್ರೀ ಸದಸ್ಯವರೈ ಸೂರಂಬೇಲಿ ಇವರಿಗೆ ಗುರುರಾಜ್ ಬರ್ನೆ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಸುರೇಶ್ ನಾಯಕ್ ತುಂಬಡ್ಕ ಇವರಿಗೆ ಲತೀಶ್ ಬರ್ನೆ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಮೋಹನ್ ನಾಯಕ್ ತುಂಬಡ್ಕ ಇವರಿಗೆ ಚಂದ್ರಶೇಖರ್ ಬೇರಿಕೆ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಹಾಗೆ ನಮಗೆ ಬೆಸ್ಟ್ ಆಲ್ರೌಂಡ್ ರೈಡರ್ ಹಾಗೂ ಕ್ಯಾಚರ್ ಪ್ರಶಸ್ತಿಯನ್ನು ನೀಡಿ ಸಹಕರಿಸಿದಂತ ಆತ್ಮೀಯ ಮಿತ್ರರಾದ ಶ್ರೀಯುತ ಗಿರೀಶ್ ಖುದ್ದ ಇವರಿಗೆ ಓಂ ಫ್ರೆಂಡ್ಸ್ ಬರ್ನೆ ಇದರ ಅಧ್ಯಕ್ಷರಾದ ಉದಯ್ ಕುಮಾರ್ ಸುಡ್ಕಲ್ ಅವರ ಸ್ಮರಣೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ತಮ್ಮ ಸಹಕಾರಕ್ಕೆ ಧನ್ಯವಾದಗಳು ಗಿರೀಶ್ ಖುದ್ದ ಅವರೇ. ಸದಾ ನಿಮ್ಮ ಇದನ್ನು ಸ್ಮರಿಸ್ತಾ ಇದ್ದೇವೆ. ಅದೇ ರೀತಿ ಇಂದಿನ ಚಪ್ಪರ ಲೈಟ್ಸ್ ಹಾಗೂ ಸೌಂಡ್ಸ್ ಇದರ ವತಿಯನ್ನು ನೆರವೇರಿಸಿ ತಮಗೆ ಎಲ್ಲಾ ರೀತಿಯ ಒಂದು ಸಹಕರಿಸಿದಂತ ಶ್ರೀ ಐದರ್ ಇವರಿಗೆ ಸದಾನಂದ ಭರಣ್ಯ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹೈದರ್ ಅದೇ ರೀತಿ ಸಂಜೆಯಿಂದ ಬೆಳಗಿನ ತನಕ ನಮ್ಮೊಂದಿಗಿದ್ದು ತಮ್ಮ ಸುದ್ದಿ ಚಾನೆಲ್ ಇವರು ತಮ್ಮ ಇಡೀ ಕಾರ್ಯಕ್ರಮವನ್ನು ಲೈವ್ ಅಲ್ಲಿ ಪ್ರಸ್ತಾಪಿಸುತ್ತಾ ಇದ್ದಾರೆ. ಸುದ್ದಿ ಚಾನೆಲ್ ನ ಸಿಬ್ಬಂದಿ ವರ್ಗದವರು ಯಾರಾದರೂ ಒಬ್ಬರು ಬಂದು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಿದ್ದೇವೆ. ಅವರಿಗೆ ಓಂ ಫ್ರೆಂಡ್ಸ್ ಬರ್ನ್ಯ ಇದರ ಅಧ್ಯಕ್ಷರಾದ ಉದಯ್ ಕುಮಾರ್ ಸುಡ್ಕುಳಿ ಇವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅತ್ಯುತ್ತಮವಾದ ಲೈಟಿಂಗ್ಸ್ ಅಂಡ್ ಸೌಂಡ್ಸ್ ಅನ್ನು ನೀಡಿದ ಅಮ್ಮ ಪುತ್ತೂರು ಇವರಿಗೆ ಓಂ ಫ್ರೆಂಡ್ಸ್ ಬರ್ನ್ಯ ಇದರ ಅಧ್ಯಕ್ಷರಾದ ಉದಯ್ ಕುಮಾರ್ ಸುಡ್ಕಳಿ ಅವರು ಸ್ಮರಣೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಒಂದು ವೇದಿಕೆಯಲ್ಲಿ ಆಚರಣರಾಗಿರುವಂತಹ ಶ್ರೀಯುತ ಮೋಹನ್ ನಾಯಕ್ ತುಂಬಡ್ಕ ಇವರಿಗೆ ಓಂ ಫ್ರೆಂಡ್ಸ್ ಬರ್ನ್ಯ ಇದರ ವತಿಯಿಂದ ಹಾಗೂ ಸಮಸ್ತ ಜನರ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಗಣ್ಯರು ಸದಾ ನಮ್ಮ ಬೆನ್ನೆಲುಬಾಗಿರುವಂತಹ ಸದಾಶಿವರ ಈ ಸೂರಂಬೇಲ್ ಇವರಿಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ತುಳುನಾಡ ಫ್ರೆಂಡ್ಸ್ ಸದಾ ಸಹಕಾರವನ್ನು ನೀಡುತ್ತಿರುವಂತಹ ಫ್ರೆಂಡ್ಸ್ ಅಂದ್ರೆ ತುಳುನಾಡ ಫ್ರೆಂಡ್ಸ್ ತಮಗಿದು ನಮ್ಮ ತುಂಬು ಹೃದಯದ ಧನ್ಯವಾದಗಳು ಸುರೇಶ್ ನಾಯಕ್ ತುಮಡ್ಕ ಇವರೇ. ಅದೇ ರೀತಿ ಓಂ ಫ್ರೆಂಡ್ಸ್ ಬರ್ನ್ಯ ಇದರ ಅಧ್ಯಕ್ಷರಾದ ಉದಯ್ ಕುಮಾರ್ ಸುಡ್ಕಳಿ ಇವರಿಗೂ ತುಂಬು ಹೃದಯದ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಸ್ಥಳಾವಕಾಶವನ್ನು ನೀಡಿ ಸಹಕರಿಸಿರುವಂತಹ ಸೂರಂಬೇಲ್ ಶಾಲೆ STMC ಅಧ್ಯಾಪಕ ವೃಂದ ಹಾಗೂ ಸಿಬ್ಬಂದಿ ವರ್ಗದವರೆಗೂ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ನಿನ್ನೆಯಿಂದ ಇಂದಿನವರೆಗೂ ಶಾಂತ ರೀತಿಯಿಂದ ನಮ್ಮೊಂದಿಗೆ ಸಹಕರಿಸಿದಂತ ಎಲ್ಲಾ ಕ್ರೀಡಾಭಿಮಾನಿಗಳು ಕ್ರೀಡಾ ಪ್ರೇಮಿಗಳಿಗೂ ಸುದ್ದಿ ಚಾನೆಲ್ಗಳಿಗೂ ಹಾಗೂ ಅಮ್ಮ ಲೈಟಿಂಗ್ಸ್ ಅಂಡ್ ಸೌಂಡ್ಸ್ ಹಾಗೂ ಇದರೆಲ್ಲ ಸಹಕಾರವನ್ನು ನೀಡಿದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಸಮರ್ಪಿಸಿದ ಕಾರ್ಯಕ್ರಮಗಳಿಗೆ ಮುಕ್ತಾಯವನ್ನು ಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.